यमुना तीरा वनचारी यमुना तीरा वनचारी जय राधा माधव कुंज बिहारी जय राधा माधव कुंज बिहारी जय गोपी जन वल्लभ गिरधर धारी जय गोपी जन वल्लभ गिरधर धारी जय यशोदनंदन भुजन रंजन यशोदनंदन भुजन रंजन यमुना तीरा वनचारी यमुना तीरा वनचारी जय राधा माधव कुंज बिहारी जय राधा माधव कुंज बिहारी हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे
Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. नमो गुणज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो ॐ विष्णुपादाय कृष्णापृष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्य देशधारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा 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 हरे हरे, हरे राम 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 हरे हरे। ಎಲ್ಲರಿಗೂ ಸ್ವಾಗತ. ಈ ದಿನ ಗೋವರ್ಧನ ಪೂಜೆ, ಗೋವರ್ಧನ ಪೂಜೆ. ಇದನ್ನು ಸಾಕ್ಷಾತ್ ದೇವೋತ್ತರ ಪುರುಷನಾದ ಶ್ರೀಕೃಷ್ಣ 5,000 ವರ್ಷದ ಹಿಂದೆ ಭಗವಂತನು ಅವತರಿಸಿದಾಗ ಇದರ ಮಹತ್ವವನ್ನು ನಮಗೆ ತೋರಿಸ್ಕೊಟ್ಟಿರೋದು. ಭಗವಂತನು ಯಾವ ರೀತಿ ಕಾರಣಕ್ಕಾಗಿ ಅವತರಿಸಿದ್ದೇನೆ ಅಂತ ಹೇಳಿದ್ದು ಗೀತೆಯಲ್ಲಿ ಧರ್ಮದ ಸ್ಥಾಪನೆಗೋಸ್ಕರ, ಭಕ್ತರ ರಕ್ಷಣೆ, ಅಸುರರ ಶಿಕ್ಷೆ, ಸ್ವಲ್ಪೋಸ್ಕರ ಭಗವಂತನು ಅವತರಿಸೋದು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ತದಾತ್ಮಾನಂ ಸೃಜಾಮಿ. ಸೊ ಹಾಗೆಯೇ ಭಗವಂತನು ಮಾಡಿದ ಹಲವು ಕಾರ್ಯಗಳಲ್ಲಿ ಇದೊಂದು ಕಾರ್ಯ. 5,000 ವರ್ಷಗಳ ಹಿಂದೆ ಭಗವಂತನು ಈ ಗೋವರ್ಧನ ಗಿರಿಯ ಪೂಜೆಯನ್ನು, ಇದರ ಮಹತ್ವವನ್ನು ತಿಳಿಸಿಕೊಟ್ಟಿದ್ದು. ಇದು ನಡೆದದ್ದು ಇದೇ ದಿವಸ ದ್ವಾಪರ ಯುಗದ ಅಂತ್ಯದಲ್ಲಿ ಭಗವಂತ ಅವತರಿಸಿದಾಗ ಸುಮಾರು 5,000 ವರ್ಷಗಳ ಹಿಂದೆ. ಸೊ ಆಗ ಆ ಸಮಯದಲ್ಲಿ ಕೃಷ್ಣನು ಗೋಪಾಲನಾಗಿ 7 ವರ್ಷ ಬಾಲಕ ಅಷ್ಟೇ, 7 years ಅಷ್ಟೇ ಕೃಷ್ಣನಿಗೆ. 7 ವರ್ಷದ ಮಗ. ಇದು ನಂದ ಮಹಾರಾಜರ ಮಗನಾಗಿ ಭಗವಂತನು ವಸುದೇವ ಮತ್ತು ದೇವಕಿಯರ ಇದನ್ನು ಆಶ್ರಯವನ್ನು ಬಿಟ್ಟು ಬೃಂದಾವನದಲ್ಲಿ ಬಂದು ಯಶೋದೆ ಮತ್ತು ನಂದ ಮಹಾರಾಜರ ಮದುವಾಗಿ ಭಗವಂತರು ಅವರಿಗೆ ಅವಕಾಶ ಕೊಟ್ಟಿದ್ದು, ತನ್ನ ಸೇವೆ ಮಾಡಲಿಕ್ಕೆ ಒಂದು ಭಾಗ್ಯವನ್ನು ಕೊಟ್ಟದ್ದು. ಸೊ ಒಮ್ಮೆ ಒಂದು ದಿವಸ ನಂದ ಮಹಾರಾಜರು ಬಹಳ ಒಂದು ಯಜ್ಞ, ದೊಡ್ಡ ಯಜ್ಞವನ್ನು ಮಾಡ್ಲಿಕ್ಕೆ ತಯಾರಿ ಮಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಕೃಷ್ಣ ಪರಮ ಪುರುಷ, ಸರ್ವ ಅಂತರ್ಯಾಮಿ, ಪ್ರತಿಯೊಬ್ಬರ ಹೃದಯದಲ್ಲೂ ಇರುವಂತಹ ಪರಮಾತ್ಮ. ಸೊ ಕೃಷ್ಣನಿಗೆ ಯಾರ್ಯಾರ ಮನಸ್ಸಿನಲ್ಲಿ ಏನೇನು ಚಿಂತನೆ ಇದೆ ಗೊತ್ತು. ಸೊ ಹಾಗೆ ಕೃಷ್ಣ ನೋಡಿದ್ದು ಇಂದ್ರದೇವರಿದ್ದಾರೆ, ಅವರು ಸ್ವಲ್ಪ ಅಹಂಕಾರದಿಂದ ಇದ್ದಾರೆ. ನಾನು ಒಬ್ಬ ದೊಡ್ಡ ದೇವತೆ, ಈ ಮಳೆಯನ್ನು ಸುರಿಸುವುದು ನನ್ನ ಅಧಿಕಾರದಲ್ಲಿದೆ, ಎಲ್ಲ ದೇವತೆಗಳು ನನ್ನ ಅಧೀನದಲ್ಲಿದ್ದಾರೆ, ದೇವೇಂದ್ರ ಅಂತ. ಅದು ಪಟ್ಟ, ಅದೊಂದು ಪದವಿ, ಅದೊಂದು ಪೋಸ್ಟ್. ಹೀಗೆ ನಮ್ಗೆ ಮಿನಿಸ್ಟರ್ ಎಲ್ಲ ಪೋಸ್ಟ್ ಇರುತ್ತೆ, ಅದೇ ರೀತಿ ಇಂದ್ರ ಅನ್ನೋದು ಒಂದು ಪದವಿ ಇದೆ, ಇಂದ್ರ ಒಂದು ಪೋಸ್ಟ್ ಇದೆ. ಬ್ರಹ್ಮದೇವರು ಕೂಡ ಒಂದು ಪೋಸ್ಟ್, ಅದು ಕೂಡ ಒಂದು ಪದವಿನೇ. ಸೊ ಹೀಗೆ ದೇವತೆಗಳು ಬೇರೆ ಬೇರೆ ಹೊಣೆಗಾರಿಕೆ ತಗೊಳ್ಳಿಕ್ಕೆ, ಬೇರೆ ಬೇರೆ ಇಲಾಖೆಗಳು ಹೇಗೆ ಒಂದು
ಮಂತ್ರಿಮಂಡಲದಲ್ಲಿ ಇರುತ್ತೆ. ಅದೇ ರೀತಿಯಲ್ಲಿ ನಮ್ಮ ಬ್ರಹ್ಮಾಂಡದಲ್ಲಿ ಕೂಡ ಬೇರೆ ಬೇರೆ ದೇವತೆಗಳು ಬೇರೆ ಬೇರೆ ಒಂದು ಇಲಾಖೆಯ ಕಾರ್ಯವನ್ನು ಅವರು ಸ್ವೀಕರಿಸಿದ್ದಾರೆ. ಆದರೆ ಅದರ ಮೇಲೆ ಎಲ್ಲರಿಗೆ ಮೇಲೆ ಭಗವಂತನಿದ್ದಾನೆ ಶ್ರೀಕೃಷ್ಣ. ಗೀತೆಯಲ್ಲಿ ಕೃಷ್ಣ ಅವರು ಅಹಂ ಆದಿರ್ಹಿ ದೇವಾನ ಅಹಂ ಸರ್ವಸ್ವ ಪ್ರಭವೋ. ಹೀಗೆ ಭಗವಂತನ ಗೀತೆಯಲ್ಲಿ ಸ್ಪಷ್ಟವಾಗಿರುವುದು ಎಷ್ಟು ದೇವತೆಗಳಿಗೂ ಕೂಡ ಅವರು ನನ್ನ ಕೆಳಗೆ ಕೆಲಸ ಮಾಡ್ತಿದ್ದಾರೆ, ಅವರು ಕೂಡ ನನ್ನ ಸೇವಕರೇ. ಭಗವಂತನ ಸೇವಕರೇ. ಏಕಲೇ ಈಶ್ವರ ಕೃಷ್ಣ ಆರಸದ ನೃತ್ಯ ವಾರಯಾಚನ ಸಾಚೆ ಚಾಚೆ ಕರೆ ನೃತ್ಯ. ಒಬ್ಬರೇ ಈಶ್ವರ, ಪರಮ ಈಶ್ವರನು ಕೃಷ್ಣನೇ. ಎಲ್ಲರೂ ಕೂಡ ಅವನ ಅಧೀನವಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ಒಮ್ಮೊಮ್ಮೆ ಆ ಸ್ಥಾನದಲ್ಲಿ ಒಂದು ಅಹಂಕಾರದ ಒಂದು ಇದಿರುತ್ತೆ. ಹಾಗೆ ಇಂದ್ರನಿಗೆ ಅಹಂಕಾರ, ನಾನೇ ಒಬ್ಬ ದೊಡ್ಡ ವ್ಯಕ್ತಿ. ಸೊ ಕೃಷ್ಣನಿಗೆ ಗೊತ್ತು. ಸೊ ಕೃಷ್ಣ ಏನ್ ಮಾಡಿದ್ರೆ ಈ ಒಂದು ಸನ್ನಿವೇಶದಲ್ಲಿ ತಯಾರಿ ಮಾಡ್ತಾ ಇದ್ದಾರೆ. ಎಲ್ಲ ಯಜ್ಞ ಸಾಮಗ್ರಿಗಳೆಲ್ಲ ತಂದಿದ್ದಾರೆ. ಎಲ್ಲ ಒಂದು ನೈವೇದ್ಯಗಳನ್ನ ಅರ್ಪಣೆ ಮಾಡಲಿಕ್ಕೆ ಎಷ್ಟೆಷ್ಟು ಆಹಾರ ಪದಾರ್ಥಗಳನ್ನು ತಯಾರಿ ಮಾಡಿದ್ದಾರೆ. ಸೊ ಎಲ್ಲವನ್ನೂ ಕೃಷ್ಣ ಮಾಡ್ತಾ ಇದ್ದಾರೆ. ಸೊ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಇಂದ್ರ ಪೂಜೆ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ. ಸೊ ಇಂದ್ರ ಪೂಜೆ, ಇಂದ್ರ ಯತ್ನ ಮಾಡೋದಕ್ಕೆ. ಸೊ ಕೃಷ್ಣ ಕೇಳ್ತಾರೆ ಮೊದಲಿಗೆ ನಂದ ಮಹಾರಾಜರಿಗೆ, ಇದು ಮಾಡ್ತಾ ಇರೋದು ಏನು, ಇದರ ಉದ್ದೇಶ ಏನು, ಇದರ ಡೀಟೇಲ್ಸ್ ನಾನು ಸ್ವಲ್ಪ ತಿಳಿಸ್ಕೊಡ್ಬೋದಾಗ್ತದೆ. ಸೊ ಮೊದಲಿಗೆ ನಂದ ಮಹಾರಾಜ ಕೃಷ್ಣ ಇಲ್ಲ ಚಿಕ್ಕ ಹುಡುಗ, 7 ವರ್ಷದ ಬಾಲಕ. ಇದೆಲ್ಲ ಏನೆಲ್ಲ ಅರ್ಥ ಆಗುತ್ತೆ, ಇಷ್ಟು ಯಜ್ಞ ವಿಧಿ, ಯಜ್ಞ ಆಚರಣೆ, ಈ ಮಂತ್ರಗಳು, ಇದೆಲ್ಲ ಕೃಷ್ಣನಿಗೆ ಏನು ಗೊತ್ತಾಗುತ್ತೆ. ಸೊ ಅವರೇನು ಮೌನವಾಗಿರ್ಬೇಕು, ಏನು ಪ್ರಯತ್ನಿಸೋದಿಲ್ಲ. ಕೃಷ್ಣ ಮತ್ತೆ ಇಲ್ಲ ಒತ್ತಾಯವಾಗಿ ನನಗೆ ತಿಳಿಸ್ಕೊಡ್ಬೇಕು. ಸೊ ಕೃಷ್ಣನ ಒತ್ತಾಯವನ್ನು ಕೃಷ್ಣನ ಒತ್ತಾಯದಿಂದ ನಂದ ಮಹಾರಾಜರು ಹೇಳಕ್ಕೆ ಪ್ರಾರಂಭಿಸ್ತಾರೆ. ಇದು ಮಳೆ ಅನ್ನೋದು ನಮ್ಗೆ ಬರುತ್ತೆ, ಇದು ನಮಗೆ ಅಕಸ್ಮಾತ್ ಆಗಿ ಬರೋದಿಲ್ಲ. ಇವಾಗ ಏನಂತ ನಾವು ಓದೋ ಟೆಕ್ಸ್ಟ್ ಬುಕ್ಸ್, ಶಾಲಾ ಕಾಲೇಜಿನಲ್ಲಿ ನಾನು ಕೂಡ ಹಾಗೆ ಅನ್ಕೊಂಡಿದ್ದೆ, ಮಳೆ ಅಂದ್ರೆ ಆಟೋಮೆಟಿಕ್ ಆಗಿ ಬರುತ್ತೆ. ಯಾವುದೂ ಆಟೋಮೆಟಿಕ್ ಆಗಿ ಬರೋದಿಲ್ಲ, ಆಕಸ್ಮಿಕವಾಗಿ. ಇದರಲ್ಲಿ ಮುಂದೆ ಭಗವಂತನ ಒಂದು ಯೋಜನೆ ಇದೆ, ವ್ಯವಸ್ಥೆ ಇದೆ. ಇದರಲ್ಲಿ ದೇವತೆಗಳ ಅಧಿಕಾರ ಇದೆ. ಇಂದ್ರದೇವರಿದ್ದಾರೆ, ಇಂದ್ರದೇವರಿಗೆ ಆ ರೈನ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರು ಕಾಣಿಸ್ತಾ ಇಲ್ಲ. ನೀವು ಟೆಲಿಸ್ಕೋಪ್ ಹಾಕಿ ನೋಡ್ತಾನೆ ಕಾಣುತ್ತೆ, ಅಲ್ಲಿಂದ ಕಾಣೋದಿಲ್ಲ. ನಮ್ಮ ಯಂತ್ರಗಳು ಕೆಲಸ ಮಾಡೋದಿಲ್ಲ, ಆ ದೇವತೆಗಳನ್ನು ನೋಡ್ಲಿಕ್ಕೂ ಕೂಡ. ಸೊ ಹೀಗೆ ನಂದ ಮಹಾರಾಜರು ನಮ್ಮ ರೀತಿ ಮಂದಮತಿಗಳೆಲ್ಲ ಅವರು ಗೊತ್ತು ದೇವತೆಗಳಿದ್ದಾರೆ, ದೇವತೆಗಳ ಹೊಣೆಗಾರಿಕೆಯಿಂದ ಮಳೆ ಬರುತ್ತೆ. ಸೊ ಹಾಗೆ ಅವ್ರು ಹೇಳಿದ್ರು, ಇಲ್ಲ ಇಂದ್ರ ಪೂಜೆ ಮಾಡ್ಬೇಕು, ಇಂದ್ರನ ಪೂಜೆ ಮಾಡುವಾಗ ಮಳೆಗಳು ಬರ್ತಾರೆ. ಈ ದೇವತೆಗಳಿದ್ದಾರೆ, ಗಾಳಿಗೆ ಒಬ್ಬರು ವಾಯುದೇವರಿದ್ದಾರೆ, ನೀರಿಗೆ ವರುಣದೇವರಿದ್ದಾರೆ, ಬೆಂಕಿಗೆ ಅಗ್ನಿದೇವರಿದ್ದಾರೆ. ಈಗ 33 ಕೋಟಿ ದೇವತೆಗಳು ಇದ್ದಾರೆ. ಸೊ ಇವರೆಲ್ಲ ಒಂದೊಂದು ಅಧಿಕಾರಿಗಳಿದ್ದಾರೆ. ಸೊ ಇವರೆಲ್ಲ ಇವರ ಒಂದು ಸಹಕಾರದಿಂದ, ಇವರೆಲ್ಲ ಒಂದು ಅದರ ಒಂದು ಕರ್ತವ್ಯಗಳು ಮಾಡೋದ್ರಿಂದ ನಮಗೆ ಒಂದು ಈ ಪ್ರಕೃತಿಯಲ್ಲಿ ನಾವು ಇಲ್ಲಿ ಬದುಕಬೇಕು ಸ್ವಲ್ಪ ವಿನ್ನಮವಾಗಿ ಉತ್ತರಿಸ್ತಾರೆ. ಸೊ ಹಾಗಾಗಿ ಅವರಿಗೆ ಒಂದು ಧನ್ಯವಾದಗಳನ್ನು ಅರ್ಪಿಸುವ ಒಂದು ಮಾರ್ಗವಾಗಿ ನಾವು ಇಂದ್ರ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಕೃಷ್ಣ ಹೌದು ದೇವತೆಗಳಿದ್ದಾರೇನೋ, ಆದ್ರೆ ಇದಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ತವ್ಯ ನಾವು ಮಾಡಬೇಕು ಅಂತ ಕೃಷ್ಣ ಅಂತ ನಾವು ಕೂಡ ಹೇಳ್ತೀವಲ್ಲ. ಏನೇ ಇದ್ರೂ ಕೂಡ ಅದು ನಮ್ಮ ಕರ್ತವ್ಯ ಮಾಡಿದ್ರೆ ನಮ್ಗೆ ಯಾವುದು ಕೂಡ ಸಿಗೋದಿಲ್ಲ. ವಿದ್ಯಾರ್ಥಿಗಳು ಅವರು ಶ್ರಮ ಪಡಬೇಕು, ಅವರು ಒಳ್ಳೆ ಓದಿದ್ರೆ ಮತ್ತೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಮತ್ತೆ ಇನ್ನೊಂದು ಕೆಲ್ಸಕ್ಕೆ ಹೋಗ್ತೀರಾ, ಅಲ್ಲಿ ತುಂಬಾ ಕೆಲಸ ಮಾಡಿದ್ರೆ ಅಲ್ಲಿ ನಿಮ್ಗೆ ಬಾಸ್ ನಿಮ್ಗೆ ಹಣ ಕೊಡ್ತಾರೆ. ಇಲ್ಲ ಕೆಲಸ ಮಾಡೋದಿಲ್ಲ, ನಾನು ಓದೋದಿಲ್ಲ ಅಂದ್ರೆ ಹೇಗೆ ಸಿಗುತ್ತೆ? ಸೊ ಕೃಷ್ಣ ಹೀಗೆ ಇದ್ರ ವಿಚಾರ ಹೇಳೋದು, ಅದನ್ನ ಪ್ರತಿಯೊಬ್ಬರು ಶ್ರಮ ಪಡಬೇಕು, ಪ್ರತಿಯೊಬ್ಬರು ಕೆಲಸ ಮಾಡಬೇಕು. ಕೆಲಸ ಮಾಡೋದ್ರಿಂದ, ಅವರ ಕರ್ತವ್ಯ ಮಾಡೋದ್ರಿಂದ ಅವ್ರಿಗೆ ಒಂದೇನಾದ್ರೂ ಒಂದು ಫಲ ಸಿಗುತ್ತೆ. ವಿದ್ಯಾರ್ಥಿ ಒಳ್ಳೆಗೆ ಕೆಲಸ ಮಾಡಿದ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಇನ್ನೊಂದು ನೀವೆಲ್ಲ ಜಾಬ್ ಮಾಡ್ತಾರೆ, ಅಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಹಣ ಸಿಗುತ್ತೆ. ಸೊ ಹಾಗಾಗಿ ಕರ್ತವ್ಯ ಮಾಡ್ಬೇಕು ಮೊದಲು ಅಂತ ಕೃಷ್ಣ. ದೇವತೆಗಳಿರ್ಬೋದು, ಆದ್ರೆ ಕರ್ತವ್ಯ ಮುಖ್ಯ ಅಂತ ಆ ರೀತಿಯಲ್ಲಿ ಇದನ್ನು ಕರ್ಮ ಮೀಮಾಂಸಾ ಸಿದ್ಧಾಂತ ಅಂತ ಹೇಳ್ತಾರೆ. ನಮ್ಮ ಕೆಲಸ ಮಾಡಿದ್ರೆ ನಿಮ್ಗೆ ಫಲ, ಪ್ರತಿಫಲ. ಕೆಲಸ ಮಾಡಿಲ್ಲ ಅಂದ್ರೆ ಪ್ರತಿಫಲ ಇಲ್ಲ. ಸೊ ಹೀಗೆ ಕೃಷ್ಣ ಹೇಳ್ತಾರೆ. ಚಂದ್ರಮಾರರು ಹೇಳ್ತಾರೆ, ಅದಿರ್ಬೋದು, ಆದ್ರೂ ಕೂಡ ಭಗವಂತನ ಇಚ್ಛೆ ಅನ್ನೋದಿದೆ. ಭಗವಂತನ ನಮ್ಮ ಕರ್ಮದ ಕೊಡ್ಬೇಕು ಅಂತ ಇವಾಗ ಒಂದೊಂದ್ಸಲ ಉದಾಹರಣೆ ಕೊಡ್ತಾರೆ. ನೀವು ಒಂದು ಕೆಲಸ ಮಾಡ್ತಾ ಇದ್ರೆ ಒಂದು
ಲೀವ್ ಅಪ್ಲೈ ಮಾಡ್ತೀರಾ, ನಿಮ್ಗೆ 15 ದಿವಸ ಲೀವ್ ಅಂತ ಇದ್ರು ಇರ್ಬೋದು, ಆದ್ರೆ ನಿಮ್ಮ ಬಾಸು ಕೊಡ್ತಾರೋ ಕೊಡೋದು ಅವ್ರು ಹೋಗ್ಬಿಟ್ಟು ನಿಮ್ಗೆ ಲೀವ್ ಅಂತ ಇದ್ರು ಕೂಡ ಬಾಸು ಇಲ್ಲ ಈಗ ಎಮರ್ಜೆನ್ಸಿ ಕೋವಿಡ್ ಇರೋ ಟೈಮಲ್ಲಿ ಎಷ್ಟೋ ಜನ ಇವರಿಗೆ ಮೆಡಿಕಲ್ ಇವರಿಗೆ ಡಾಕ್ಟರ್ಸ್ ನರ್ಸಸ್ ಅವರು ರಜನೆ ಇಲ್ಲ ಪಾಪ ಅವ್ರಿಗೆ ಡ್ಯೂಟಿ ಮೇಲೆ ಡ್ಯೂಟಿ, ಯಾಕಂದ್ರೆ ಎಮರ್ಜೆನ್ಸಿ ಸಿಚುವೇಶನ್. ಈಗ ನನಗೆ ಲೀವ್ ಇದೆ, ನನಗೆ ಏನಿದ್ರು ಕೊಡೋದಿಲ್ಲ ಲೀವ್ ಅಂತ. ಸೊ ಹಾಗೆ ನಾವು ಮಾಡೋ ಒಂದು ಕರ್ತವ್ಯಕ್ಕೆ ಇದ್ರೂ ಮೇಲೆ ನಮಗೆ ಪ್ರತಿಫಲ ಕೊಡುವ ಒಂದು ಅಧಿಕಾರಿಗಳಿದ್ದಾರೆ. ಸೊ ಭಗವಂತರು ಈ ದೇವತೆಗಳಿದ್ದಾರೆ, ದೇವತೆಗಳಿಗೆ ಪರಮ ಪುರುಷ ಶ್ರೀಕೃಷ್ಣ ಇದ್ದಾರೆ. ಅವರು ನಮ್ಮ ಕರ್ಮ, ನಮಗೆ ಒಳ್ಳೆ ಕರ್ಮ ಇರ್ಬೋದು, ಕೆಟ್ಟ ಕರ್ಮ ಇರ್ಬೋದು, ನಮ್ಮ ಪ್ರತಿ ಜನ್ಮ ಪ್ರತಿಕ್ರಿಯೆ ಆಗಿರ್ಬೋದು, ಆದ್ರೂ ಕೂಡ ಅದನ್ನು ಕೊಡುವುದು ನಿರ್ದೇಶನ ಮಾಡೋದು ಭಗವಂತನಿಗೆ. ಸೊ ಹೀಗೆ ನಂದ ಮಹಾರಾಜರು ಉತ್ತರಿಸ್ತಾರೆ, ಅದು ಸರಿ. ಆದ್ರೂ ಕೂಡ ಕೃಷ್ಣ ಆ ಸಮಯದಲ್ಲಿ ಕೃಷ್ಣ ಉದ್ದೇಶ ಏನಿತ್ತು ಅಂದ್ರೆ ಇಂದ್ರನನ್ನು ಅವರ ಅಹಂಕಾರವನ್ನು ತಗ್ಗಿಸ್ಬೇಕು, ಅದೇ ಸಮಯದಲ್ಲಿ ಭಕ್ತರಾದವರು ಕೃಷ್ಣನನ್ನು ಅವಲಂಬಿಸಿದ್ರೆ ಸಾಕು. ಅದನ್ನೊಂದು ಕೃಷ್ಣ ನಮಗೆ ನಿರೂಪಿಸ್ಲಿಕ್ಕೆ ಈ ಒಂದು ಲೀಲೆಯನ್ನು ನೋಡುದು. ಸೊ ಹೀಗೆ ಕೃಷ್ಣ ನಂದ ಮಹಾರಾಜರಿಗೆ ಕನ್ವಿನ್ಸ್ ಮಾಡ್ತಾರೆ, ಇಲ್ಲ ನೀವು ಇದನ್ನು ಬಿಡಬೇಕು ಸದ್ಯಕ್ಕೆ ಇದಕ್ಕಿಂತ ಮುಖ್ಯವಾಗಿ ನಾವೆಲ್ಲರೂ ಗೋಪಾಲಕರು, ನಾವು ಗೋವುಗಳ ರಕ್ಷಣೆ ಮಾಡೋದು, ಗೋರಕ್ಷಣೆ. ಸೊ ಹೀಗೆ ಗೋವುಗಳ ಪೂಜೆ ಮಾಡೋಣ, ಮತ್ತೆ ಈ ಗೋವುಗಳಿಗೆ ಆಶ್ರಯ ಕೊಡ್ತಾ ಇರೋ ಗೋವರ್ಧನ ಗಿರಿ ಇದೆ, ವೃಂದಾವನದಲ್ಲಿ ಈಗಲೂ ಹೋದ್ರು ಗೋವರ್ಧನ ಗಿರಿ ಇದೆ ಅಲ್ಲಿ. ಸೊ ಅದರ ಒಂದು ಆಶ್ರಯದಿಂದ ನಮಗೆ ಗೋಗಳು ಬೇಕಾದ ಎಲ್ಲ ನಮ್ಗೆ ಬೇಕಾಗಿರೋ ಗ್ರಾಸಸ್ ಬೇಕೆಲ್ಲ ಇದೆ, ಹುಲ್ಲುಗಳೆಲ್ಲ ಸಿಗೋದು, ಅದರಿಂದ ನಮ್ಮ ಜೀವನೋಪಾಯ ನಡೀತಾ ಇದೆ. ಸೊ ಹಾಗೆ ನಾವು ಗೋವರ್ಧನ ಪೂಜೆ ಮಾಡೋಣ. ಸೊ ಗೋವರ್ಧನ ಬೆಟ್ಟ ಇದೆ ನಮ್ಮ ಇದರಲ್ಲಿ ಬೃಂದಾವನದಲ್ಲಿ. ಸೊ ಗೋವರ್ಧನ ಬೆಟ್ಟದ ಪೂಜೆ ಮಾಡಬೇಕು, ಗೋವುಗಳ ಪೂಜೆ ಮಾಡಬೇಕು. ಅದೇ ಸಮಯದಲ್ಲಿ ಯಾರು ಬ್ರಾಹ್ಮಣರು ಇದ್ದಾರೆ, ಅವರು ಸಂಪೂರ್ಣ ಸತ್ವಗಳಿದ್ದಾರೆ, ಧರ್ಮದ ಆಚರಣೆ ಇದ್ದಾರೆ, ಅವರಿಗೂ ಕೂಡ ನಾವು ಕಾಣಿಕೆಯನ್ನು ಅರ್ಪಿಸೋಣ. ಸೊ ಈ ರೀತಿಯಲ್ಲಿ ಕೃಷ್ಣ ಹೇಳ್ತಾರೆ. ಸೊ ನಂದ ಮಹಾರಾಜ ಹೇಳ್ತಾರೆ, ಆಯ್ತು ನೀವೇ ರೀತಿಯಲ್ಲಿ ನಾನು ಮಾಡ್ತೀನಿ, ಆದ್ರೆ ಸದ್ಯಕ್ಕೆ ಈ ಇಂದ್ರ ಪೂಜೆ ಮುಗಿದೋಗ್ಬೋದು, ಇದು ಮುಗಿದೋದ್ಮೇಲೆ ಮತ್ತೆ ನಾವು ಇನ್ನೊಂದು ಯತ್ನ ಮಾಡೋಣ, ನೀವೆಲ್ಲ ರೀತಿಯಲ್ಲಿ ಗೋವರ್ಧನ ಪೂಜೆ ಮಾಡೋಣ, ಗೋವುಗಳ ಪೂಜೆ ಮಾಡೋಣ ಅಂತ ನಂದ ಮಹಾರಾಜ. ಕೃಷ್ಣ ಅದಕ್ಕೂ ಕೂಡ ಹೋಗೋದಿಲ್ಲ, ಇಲ್ಲ ಈಗಲೇ ಆಗ್ಬೇಕು, ಸಮಯ ಇಲ್ಲ. ಸೊ ಇದೇನ್ ನೀವು ವ್ಯವಸ್ಥೆ ಮಾಡಿದೀರ ಈ ಇಂದ್ರ ಪೂಜೆ ಮಾಡ್ಲಿಕ್ಕೆ, ಅದೇ ಸಾಮಗ್ರಿಯನ್ನು ಉಪಯೋಗಿಸಿ ಗೋ ಪೂಜೆ ಮಾಡೋಣ, ಗೋವರ್ಧನ ಪೂಜೆ ಇದು ಅರ್ಜೆಂಟ್, ಇದು ಎಮರ್ಜೆನ್ಸಿ. ಸೊ ಕೃಷ್ಣ ಈಗ ಹೇಳೋ ಮೇಲೆ ನಂದ ಮಹಾರಾಜ ಆಯ್ತು ಅಂತ ಒಪ್ಕೊಳ್ತಾರೆ. ಸೊ ಈಗ ಏನು ಗೋವರ್ಧನ ಗಿರಿ ಪೂಜೆ ಮಾಡಿದ್ದು, ಗೋ ಪೂಜೆ ಮಾಡಿದ್ದು, ಇದೇ ಸಾಮಗ್ರಿಗಳಿಂದ ಅವರು ಇಂದ್ರ ಪೂಜೆಗೆ ಇಟ್ಟಿದ್ರು, ಅದನ್ನೇ ಸಾಮಗ್ರಿಗಳನ್ನ ಉಪಯೋಗಿಸ್ಬೇಕು. ಅವ್ರು ಕೃಷ್ಣ ಏನೋ ಡೀಟೇಲ್ ಆಗಿ ಹೇಳ್ತಾರೆ ಇನ್ನ ಹೇಗ್ ಮಾಡ್ಬೇಕು ಅಂತ. ಕೃಷ್ಣ ಲಿಸ್ಟ್ ಪಟ್ಟಿ ಕೊಡ್ತಾರೆ, ಈ ತರ ಒಂದು ಆಹಾರವನ್ನು ತಯಾರಿ ಮಾಡ್ಬೇಕು. ಕೃಷ್ಣ ಲಡ್ಡುಗಳು, ಕೇರಿ, ಅದೆಲ್ಲ ಹೆಸರುಗಳಿದೆ, ಭಾಗವತದಲ್ಲಿ ಓದಿದ್ರೆ ಅದು ಯಾವ ಪದಾರ್ಥಗಳನ್ನ ತಯಾರಿ ಮಾಡಿ ಕೃಷ್ಣ ಹೇಳ್ತಾರೆ, ಎಲ್ಲವನ್ನು ತಯಾರಿ ಮಾಡಿ, ಹೆಚ್ಚು ರೀತಿ ತಯಾರಿ ಮಾಡಿ ಗೋವರ್ಧನವಾಗಿ ಅರ್ಪಿಸಿ ಅಂತ ಹೇಳ್ತಾರೆ. ಗೋವರ್ಧನ ಪರ್ವತನಿಗೆ ಅರ್ಪಿಸಿ. ಸೊ ಗೋವರ್ಧನ ಪರ್ವತ ಸಾಧಾರಣ ಇಲ್ಲ, ಪರ್ವತಗಳಲ್ಲಿ ಕೂಡ ಜೀವ ಇದೆ. ಪರ್ವತಗಳು, ನದಿಗಳು, ಅದನ್ನು ನೋಡ್ತೀವಿ. ಪ್ರತಿಯೊಂದಕ್ಕೂ ಒಂದೊಂದು ಹೊಣೆಗಾರಿಕೆ ಪಡೆದ ದೇವತೆಗಳಿದ್ದಾರೆ, ವ್ಯಕ್ತಿಗಳಿದ್ದಾರೆ. ಯಾವುದು ಕೂಡ ಏನೋ ಒಂದು ಜಡವಸ್ತು ಜಡವಸ್ತುವನ್ನು ಒಂದು ಚೇತನ ಆತ್ಮ ಅದನ್ನು ನಿಯಂತ್ರಿಸ್ತಾ ಇದೆ. ಸೊ ಗೋವರ್ಧನ ಸಾಕ್ಷಾತ್ ಕೃಷ್ಣನ ಒಂದು ವಿಸ್ತರಣೆ. ಸೊ ಹೀಗೆ ಕೃಷ್ಣನು ಹೇಳದ್ಮೇಲೆ ಅವರೆಲ್ಲರೂ ವೃಂದಾವನವಾಸಿಗಳು ನಂದ ಮಹಾರಾಜರು ಕೂಡಿ ಅವರು ಗೋಪೂಜೆಯನ್ನು, ಗೋವರ್ಧನ ಪೂಜೆಯನ್ನು ನೆರವೇರಿಸ್ತಾರೆ. ಸೊ ಆ ನೆರವೇರಿಸೋ ದಿವಸ ಈ ದಿವಸ. ಸೊ ಅದನ್ನೇ ಅವ್ರ ಸ್ಮಾರಕರು ನಾವು ಕೂಡ ಈಗ ಮಾಡ್ತಾ ಇದ್ದೇವೆ. ಸೊ ಇದು ದೀಪಾವಳಿಯ ಒಂದು 3ನೇ ದಿವಸ ಬರುತ್ತೆ. ಸೊ ಕೃಷ್ಣನು ಈ ಗೋವರ್ಧನ ಪೂಜೆಯನ್ನು ನೆರವೇರಿಸಿ ಗೋ ಪೂಜೆಯನ್ನು ಮಾಡಿ ನಂತರ ಕೊನೆಗೆ ಕೃಷ್ಣನು ಆ ಗೋವರ್ಧನ ಅರ್ಪಿಸಿದ ನೈವೇದ್ಯವನ್ನು ಸ್ವೀಕರಿಸುವಂತಹ ಒಂದು ಇನ್ನೊಂದು ರೂಪವನ್ನು ತಾಳ್ತಾರೆ. ಗೋವರ್ಧನ ಬೆಟ್ಟ ತುಂಬಾ ದೊಡ್ಡದಿದೆ. ಸೊ ಕೃಷ್ಣ ಆ ತರ ಒಂದು ದೊಡ್ಡ ರೂಪವನ್ನು ತಾಳಿ ಕೃಷ್ಣ ಅರ್ಪಿಸಿದ ಎಲ್ಲ ನೈವೇದ್ಯವನ್ನು ಅವರು ತಿಂತಾರೆ. ಕೃಷ್ಣ ಸೊ ಎಲ್ಲರೂ ನೋಡ್ತಾರೆ, ಕೃಷ್ಣ ಸಂತೋಷವನ್ನು ತೋರಿಸಿದ್ದು ಕೂಡ ಕೃಷ್ಣ. ಸೊ ಆಹಾರವನ್ನು ಅರ್ಪಣೆ ಮಾಡಿದ್ದು, ನಮಗೆ ಅರ್ಪಣೆ ಮಾಡಿದ್ರೆ ನಮ್ಗೆ ಭಗವಂತ ಸ್ವೀಕರಿಸಿಲ್ಲ ಇಲ್ಲ ನಮ್ಗೆ ಗೊತ್ತಾಗಲ್ಲ, ನಮ್ಮ ಭಕ್ತಿ ಅಷ್ಟು ಕೆಳಮಟ್ಟವಿದೆ. ಆದ್ರೆ ವೃಂದಾವನವಾಸಿಗಳು ಎಷ್ಟು ದೊಡ್ಡ ಭಕ್ತರು ಮತ್ತು ಭಗವಂತನೇ ಸಾಕ್ಷಾತ್ ಇದ್ದಾರೆ. ಸೊ ಭಗವಂತನೇ ಒಂದು ರೂಪವನ್ನು ತಾಳಿ ಅವರು ಅರ್ಪಿಸಿದ ಎಲ್ಲ ಆಹಾರ ನೈವೇದ್ಯವನ್ನು ಸ್ವೀಕರಿಸಿದ್ದಾರೆ ಕೃಷ್ಣ.
ಆಮೇಲೆ ಕೃಷ್ಣ ಹೇಳಿದ್ದು ಇದು ನಾನೇ ಈ ಗೋವರ್ಧನ ಬೇರೆ ಅಲ್ಲ, ಈ ಗೋವರ್ಧನ ಬೆಟ್ಟ ಏನಿದೆ ಇದು ನಾನೇ ನನ್ನ ವಿಸ್ತಾರ. ಸೊ ಹಾಗೆ ಭಕ್ತರು ಹೇಗೆ ಸಾಲಿಗ್ರಾಮವನ್ನು ಪೂಜೆ ಮಾಡ್ತಾರೆ, ಸಾಲಿಗ್ರಾಮ ಅನ್ನೋದಕ್ಕೆ ಗಂಗೋತ್ರಿ ನದಿ ವಿಷ್ಣು ಪವಿತ್ರವನ್ನು ಮಾಡಬಹುದು. ಈ ರೀತಿಯಲ್ಲಿ ಗೋವರ್ಧನ ಬೆಟ್ಟ ಶಿಲೆಯನ್ನು ಇಟ್ಕೊಂಡು ಶಿಲೆ ವಿಶೇಷವಾಗಿ ಗೋಪೂಜೆ ಎಲ್ಲ 5,000 ವರ್ಷಗಳಿಂದಲೂ ಇದು ಕೂಡ ನಡೆದುಕೊಂಡು ಬಂದಿದೆ. ಇದಾದ್ಮೇಲೆ ಮತ್ತೆ ಏನಾಗುತ್ತೆ, ಅದಾದ್ಮೇಲೆ ಇಂದ್ರನಿಗೆ ತುಂಬಾ ಕೋಪ ಬರುತ್ತೆ. ನನಗೆ ಮಾಡ್ಬೇಕಾಗಿರುವ ಇಂದ್ರನಿಗೆ ಮಾಡ್ಬೇಕಿತ್ತು ಪೂಜೆ, ಇಂದ್ರನಿಗೆ ಆ ಯಜ್ಞವನ್ನು ಅರ್ಪಣೆ ಮಾಡ್ಬೇಕಿತ್ತು, ಯಜ್ಞ ಸಾಮಗ್ರಿಗಳೆಲ್ಲ. ಮತ್ತೆ ಈಗ ಕೃಷ್ಣ ಅದನ್ನೆಲ್ಲ ಗೋವರ್ಧನ ಪೂಜೆ ಅಂತ ಹೊಸದಾಗಿ ಶುರು ಮಾಡಿಬಿಟ್ಟಿದ್ದಾರೆ. ಹೊಸದಾಗಿ ಗೋಪೂಜೆ ಗೋವರ್ಧನ ಪೂಜೆ ಅಂತ ಶುರು ಮಾಡಿದ್ದಾರೆ. ಕೃಷ್ಣ ತುಂಬಾ ಕೋಪ ಬರುತ್ತೆ ಇಂದ್ರನಿಗೆ. ಸೊ ಇಂದ್ರ ಎಲ್ಲ ಮೇಘಗಳ ಈ ಮೋಡಗಳಿದೆ ಅವರೆಲ್ಲ ಕರೀತಾರೆ, ಅದಕ್ಕೂ ಕೂಡ ಅಧಿಕಾರಿಗಳಿದ್ದಾರೆ. ಮೋಡಗಳಲ್ಲೂ ಕೂಡ ನಮಗೇನೋ ಮೋಡಗಳನ್ನು ಕಾಣ್ತವೆ ಅಷ್ಟೇ, ಆದ್ರೆ ಇದರಿಂದ ದೇವತೆಗಳಿದ್ದಾರೆ. ಸಂವರ್ತಕ ಅಂತ ಒಂದು ಹೇಳ್ತಾರೆ, ಅವರು ಅದರಲ್ಲಿ ತುಂಬಾ ಅದರಲ್ಲೊಂದು ಚೀಫ್ ಅಂತ ಹೇಳ್ಬೋದು. ಸೊ ಅವರು ಪ್ರಳಯ ಸಮಯದಲ್ಲಿ ಅವರು ಎಲ್ಲ ನಾಶ ಮಾಡುವ ರೀತಿಯಲ್ಲಿ ಮಳೆ ಸುರಿಸೋರು ಅಂತ ಹೇಳ್ತಾರೆ. ಸೊ ಇಂದ್ರ ಹೇಳ್ತಾರೆ, ಈಗ ವೃಂದಾವನದ ಮೇಲೆ ಈ ಮಳೆಯನ್ನು ಸುರಿಸ್ಬೇಕು. ನನಗೆ ಅರ್ಪಿಸಬೇಕಾಗಿರುವ ಯಜ್ಞವನ್ನು, ನನಗೆ ಅರ್ಪಿಸಬೇಕಾದ ಪೂಜೆಯನ್ನು ಈ ಒಂದು ಯಾರೋ ಬಾಲಕರ ಮಾತು ಕೇಳಿ ಈ ತರ ಮಾಡ್ಬೇಕು ವೃಂದಾವನವಾಸಿಗಳು, ನಾನೊಂದು ಪಾಠ ಕಲಿಸ್ತೇನೆ. ಸೊ ಇಂದ್ರನು ಸತತವಾಗಿ ಮಳೆ, ಎಷ್ಟು ಮಳೆ ಅಂದ್ರೆ ಹೇಳ್ತಾರೆ ಒಂದು ಪಿಲ್ಲರ್ಸ್ ಆಗಿ ಅಷ್ಟು ದೊಡ್ಡ ಬೀಳ್ತಾ ಇದೆ ಮಳೆ. ಆಮೇಲೆ ಒಂದು ತುಂಬಾ ಎಲ್ಲ ಮಂಜು ಏನಿರ್ತೇನೋ ಐಸ್ ಬರ್ಗ್ ಬೀಳುತ್ತೆ ಒಂದ್ಸಲ. ಸೊ ಅದ್ರ ಜೊತೆಗೆ ಹಂಗೆ ಎಷ್ಟು ಮಳೆ, ಸ್ವಲ್ಪ ಸಮಯದಲ್ಲೇ ಎಲ್ಲ ಸಂಪೂರ್ಣ ವೃಂದಾವನ ಊರು ಯಾವ್ದು ಮೇಲೆ ಯಾವ್ದು ಕೆಳಗೆ ಯಾವ್ದು ಏನ್ ಗೊತ್ತಾಗ್ತಾ ಇಲ್ಲ, ಎಲ್ಲ ನೀರು. ಸೊ ಈಗ ವೃಂದಾವನವಾಸಿಗಳು ಏನ್ ಮಾಡ್ತಾರೆ, ಅವರಿಗೆ ಒಳ್ಳೆಯ ರಕ್ಷಣೆ ಕೃಷ್ಣ, ಸೇನೆ ಬಂದ್ರು ಕೃಷ್ಣ ಹತ್ರ ಬರ್ತಾರೆ. ಸೊ ಎಲ್ಲ ವೃಂದಾವನವಾಸಿಗಳು ಬಂದು ಕೃಷ್ಣ ಹತ್ರ ನೀರೇ ರಕ್ಷಣೆ ಕೊಡಬೇಕು. ಸೊ ಕೃಷ್ಣ ಏನ್ ಮಾಡ್ತಾರೆ, ಕೃಷ್ಣನಿಗೇನು ಕಷ್ಟ ಇಲ್ಲ. ಕೃಷ್ಣ ಆ ವೃಂದಾವನ ಇದರ ಹತ್ರದಲ್ಲಿರುವ ಗೋವರ್ಧನ ಬೆಟ್ಟ ಚಿಕ್ಕ ಬರಲಿಂದ ತೆಗೆದಿಟ್ಕೊಳ್ತಾನೆ ಕೃಷ್ಣ. ತೆಗೆದಿಟ್ಟು ಕೃಷ್ಣ ಹೇಳ್ತಾನೆ, ಎಲ್ಲರೂ ಇದರ ಕೆಳಗೆ ಬನ್ನಿ. ಎಲ್ಲ ವೃಂದಾವನವಾಸಿಗಳು, ಎಲ್ಲ ಗೋವುಗಳು, ಎಲ್ಲ ಪ್ರಾಣಿಗಳು ಯಾರ್ಯಾರಿದ್ದಾರೆ ವೃಂದಾವನದಲ್ಲಿ ಎಲ್ಲರೂ ಕೂಡ ಈ ಗೋವರ್ಧನ ಬೆಟ್ಟದ ಕೆಳಗೆ ಬಂದು ನಿಲ್ತಾರೆ. ಸೊ ಅದೊಂದು ಚಿತ್ರ ತುಂಬಾ ಚೆನ್ನಾಗಿದೆ. ಚಿತ್ರ ನೀವು ಕೃಷ್ಣ ಪುಸ್ತಕ ನೋಡ್ಬೋದು. ಕೃಷ್ಣ ಗೋವರ್ಧನ ಗಿರಿಯನ್ನು ತೆಗೆದಿಟ್ಕೊಂಡಿದ್ದಾರೆ, ಅದರ ಕೆಳಗೆ ಎಲ್ಲ ವೃಂದಾವನವಾಸಿಗಳು, ಎಲ್ಲ ಗೋವುಗಳು, ಕರುಗಳು, ಎಲ್ಲೆಲ್ಲ ಎಷ್ಟು ಜೀವರಾಶಿಗಳಿವೆ ಎಲ್ಲರೂ ಬಂದು ಅದರ ಆಶ್ರಯ ಪಡೆದಿದ್ದಾರೆ. ಹೀಗೆ ಇಂದ್ರ ಸತತವಾಗಿ 7 ದಿವಸ ಮಳೆ ಸುರಿಸಿತ್ತು. 7 ದಿವಸ ಎಲ್ಲ ವೃಂದಾವನವಾಸಿಗಳು ಸತತವಾಗಿ 7 ದಿವಸ ಆ ಗೋವರ್ಧನ ಬೆಟ್ಟದ ಕೆಳಗಿದ್ದಾರೆ. ಕೃಷ್ಣನಿಗೇನು ಆಯಾಸ ಇಲ್ಲ. ಈಗ ಯಾರಾದ್ರೂ ಈ ರೀತಿ ಮಾಡಕ್ಕಾಗತ್ತಾ? ಇದು ಭಗವಂತನಿಗೆ ಮಾತ್ರ ಸಾಧ್ಯ. ಭಗವಂತನು ಅಂದ್ರೆ ಯಾವಾಗಲೂ ಅವನು ಭಗವಂತನೇ. ಅವನು ಚಿಕ್ಕ ಮಗುವಾಗಿದ್ದಾಗಲೂ ಭಗವಂತನೇ. ಅವನು ಅದ್ಭುತನ ರಾಕ್ಷಸಿಯನ್ನು ಸಂಹರಿಸಿದ್ದು, ಈಗ 7 ವರ್ಷ ಬಾಲಕನಾಗಿ ಭಗವಂತನು ಗೋವರ್ಧನ ಗಿರಿಯನ್ನು ಎತ್ತೋದು, ಅದಲ್ಲೂ ಒಂದು ಭಗವಂತನೇ. ಭಗವಂತನಂದ್ರೆ ಯಾರಾದರೂ ಒಂದು ಯೋಗಾಭ್ಯಾಸ ಮಾಡಿ ಒಂದು ಯೋಗ ಸಿದ್ಧಿಯನ್ನು ಪಡೆದು ಭಗವಂತನಾಗೋದಂತಲ್ಲ. ಕೆಲವೊಂದು ಜನರು ಹೇಳ್ತಾರೆ, ನಾವು ತುಂಬಾ ತಪಸ್ಸೆ ಮಾಡಿದ್ವಿ, ಹಿಮಾಲಯಕ್ಕೆ ಹೋದ್ವಿ, ಇನ್ನೆಲ್ಲೋ ಕಾಡಿನಲ್ಲಿ ಹೋದ್ವಿ, 20 ವರ್ಷ 30 ವರ್ಷ 50 ವರ್ಷ ತಪಸ್ಸೆ ಮಾಡಿ ನಾವು ದೇವರಾದ್ವಿ ಅಂತ. ಕೃಷ್ಣ ಈ ರೀತಿಯಲ್ಲಾದ ದೇವರಲ್ಲ. ಕೃಷ್ಣನು ಯಾವಾಗಲೂ ಭಗವಂತನೇ.
ಭಗವಂತನು ಯಾವಾಗಲೂ ಭಗವಂತನೇ. ಕೃಷ್ಣ ಅವತರಿಸುವಾಗ ನಮಗೆ ಅವನು ಕಾಣಿಸ್ಕೊಳ್ತಾನೆ ಜಗತ್ತಿನಲ್ಲಿ ಅಷ್ಟೇ. ಇಲ್ಲಾಂದ್ರೆ ಅವನು ಸದಾ ಅವನಿದ್ದಾನೆ, ಅವನು ಅಣುವಲ್ಲಿ ಇದ್ದಾನೆ, ಅವನು ವೈಕುಂಠ ಲೋಕ ಗೋಲೋಕದಲ್ಲಿ ಸದಾ ಇದ್ದಾನೆ ಕೃಷ್ಣ. ನಮ್ಮ ಎದುರು ಬಂದ ಕೃಷ್ಣನು ತನ್ನ ದಿವ್ಯ ಅಲೌಕಿಕ ಲೀಲೆಗಳನ್ನು ತೋರಿಸ್ತಾನೆ, ಅದರಿಂದ ನಮ್ಮನ್ನು ಆಕರ್ಷಿಸುತ್ತಾನೆ ಭಗವಂತ. ಕೃಷ್ಣನು ಈ ರೀತಿಯಲ್ಲಿ ಈ ಒಂದು ಗೋವರ್ಧನ ಲೀಲೆ, ಗೋವರ್ಧನ ಬೆಟ್ಟವನ್ನು ತೆಗೆಯೋ ರೀತಿಯಲ್ಲಿ ತನ್ನ ಶಕ್ತಿಯನ್ನು ತೋರಿಸೋದು, ತನ್ನ ಪರಮ ಸ್ಥಾನವನ್ನು ತೋರಿಸೋದು, ಮತ್ತೆ ಹೀಗೆ ವೃಂದಾವನವಾಸಿಗಳು ಕೃಷ್ಣನನ್ನು ಆಶ್ರಯಿಸಿ ಒಮ್ಮೊಮ್ಮೆ ದೇವತೆಗಳು ಕೂಡ ನಮ್ಮಲ್ಲಿ ಕೋಪ ಪಡಿಬಹುದು. ಈ ರೀತಿಯ ಇಂದ್ರ ಈ ಸಲ ಕೋಪ ಪಡ್ಕೊಂಡಿದ್ದು, ಅದು ನಾವು ಅದೇ ಎದುರು ಅಗತ್ಯ ಇಲ್ಲ. ನಾವು ಕೃಷ್ಣ ಆಶ್ರಯ ಪಡೆದ್ರೆ ಸಾಕು. ಅಕಾಮ ಸರ್ವಕಾಮೋವ ಮೋಕ್ಷಕಾಮ ಉದಾರದೀಹಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ಭಾಗವತದಲ್ಲಿ ಹೇಳೋದು, ನೀವು ಯಾವ ಸ್ಥಾನದಲ್ಲಾದ್ರೂ ಇರಿ, ನಿಮಗೆ ಯಾವ ಒಂದು ಭೌತಿಕ ಕೋರಿಕೆ ಇಲ್ಲ, ಅಕಾಮ ಇಲ್ಲ ಸರ್ವಕಾಮ, ಎಲ್ಲ ಇಚ್ಛೆಗಳು, ನನಗೆ ಹಣ ಬೇಕು, ನನಗೆ ಒಂದು ಸ್ಥಾನ ಬೇಕು, ನನಗೆ ಈ ತರ ಭೌತಿಕ ಇದ್ರೆ ಸುಖ ಬೇಕು, ಪರವಾಗಿಲ್ಲ. ಭಾಗವತ ಹೇಳುತ್ತೆ ಅಕಾಮ ಸರ್ವಕಾಮೋವ ಮೋಕ್ಷಕಾಮ, ಇಲ್ಲಾಂದ್ರೆ ಇದೇನು ಬೇಡ, ನಾನು ಮೋಕ್ಷವನ್ನು ಮಾತ್ರ ಇಚ್ಛಿಸ್ತೇನೆ. ಏನೇ ಸ್ಥಿತಿಯಲ್ಲಿ ನೀವು ಯಜೇತ ಪುರುಷಂ ಪರಂ, ಪರಮ ಪುರುಷ ಕೃಷ್ಣನನ್ನೇ ಆರಾಧಿಸಿ, ಅವರನ್ನೇ ಪೂಜಿಸಿ, ಅವರನ್ನೇ ಆಶ್ರಯಿಸಿ. ಸೊ ಕೃಷ್ಣನು ಈ ರೀತಿ ಗೋವರ್ಧನಲ್ಲಿ ತೋರಿಸೋದು, ವೃಂದಾವನವಾಸಿಗಳು ಕೃಷ್ಣನನ್ನೇ ಆಶ್ರಯಿಸುದು. ನಾವು ಕೂಡ ವೃಂದಾವನವಾಸಿಗಳ ಅನುಚರರಾಗಿ ಅವರ ಕಾಲಿನ ಇದರಲ್ಲಿ ಹಿಂದೆ ನಾವು ಪಾದಗಳೇ ಆಶ್ರಯಿಸಿ ನಾವು ಕೂಡ ಕೃಷ್ಣನನ್ನೇ ಆಶ್ರಯಿಸ್ಬೇಕು. ನಾವು ಪ್ರಭುಪಾದ ಹೇಳ್ತಾರೆ, ಆಚಾರ್ಯರು ಪ್ರಭುಪಾದ, ಹೆದರ್ಬೇಡಿ, ಏನಾದ್ರು ಈ ತರ ದೇವತೆಗಳು ಕೋಪಿಸ್ಕೊಂಡ್ರೆ ಕೃಷ್ಣ ಇದ್ದಾನೆ, ಕೃಷ್ಣನಿಗೆ ಒಂದು ದೊಡ್ಡ ಕೆಲಸ ಅಲ್ಲ. ಈಗಲೂ ಕೂಡ ಕೃಷ್ಣ ಅದೇ ರೀತಿಯಲ್ಲಿ ನಿಮಗೆ ಗೋವರ್ಧನ ಗಿರಿಯನ್ನು ತೆಗೆದು ನಿಮ್ಮನ್ನು ರಕ್ಷಿಸ್ಬೋದು. ಅವಾಗ ಮಾಡಿದಂತ ಅಷ್ಟೇ ಅಲ್ಲ, ಕೃಷ್ಣ ಈಗಲೂ ಕೂಡ ಮಾಡ್ಬೋದು. ಕೃಷ್ಣ ಎಲ್ಲೆಲ್ಲೂ ಇದ್ದಾರೆ, ಕೃಷ್ಣ ಯಾವಾಗಲೂ ಕೂಡ ಮಾಡ್ಬೋದು. ಅಂದ್ರೆ ಕೃಷ್ಣ ಹೇಳೋ ಇದರಲ್ಲಿ ನಾವು ನಂಬಿಕೆ ಇಟ್ಕೊಂಡು ಅವನ ಭಕ್ತಿ ಕಾರ್ಯಗಳಲ್ಲಿ ಹೆಚ್ಚು ಹೆಚ್ಚು ಮಾಡ್ಬೇಕು ನಾವು. ಕಲಿಯುಗದಲ್ಲಿ ಈ ಯಜ್ಞ, ಈ ಸಂಕೀರ್ತನ ಯಜ್ಞ ಅನ್ನೋದು ನಮಗೆ ಈ ಮಾರ್ಗ. ಈಗ ಹೇಗೆ ಹಿಂದೆ ಒಂದೊಂದು ಯುಗದಲ್ಲಿ ಒಂದೊಂದು ಸಮಯದಲ್ಲಿ ಒಂದೊಂದು ರೀತಿಯಲ್ಲಿ ಕೃಷ್ಣನು ಆಶ್ರಯಿಸುವ ವಿಧಾನ ಇದೆ. ಈಗ ನಾವಿರೋ ಕಲಿಯುಗದಲ್ಲಿ ಕೃಷ್ಣನನ್ನು ತನ್ನ ನಾಮದಿಂದ ನಾವು ಆಶ್ರಯಿಸಬೇಕು. ದ್ವಾಪರೇತು ಜನಯರ್ ವಿಷ್ಣು ಪಂಚರಾತ್ರಂತು ಕೇವಲೈ ಕಲೌತು ನಾಮ ಮಾತ್ರೇಣ ಪೂಜ್ಯತೆ ಭಗವಾನ್ ಹರಿ. ದ್ವಾಪರ ಯುಗದಲ್ಲಿ ಕೃಷ್ಣನನ್ನು ಆಶ್ರಯಿಸೋದು, ಪೂಜಿಸೋದು ಅಂದ್ರೆ ಆ ಒಂದು ಆರಾಧನೆ. ಇವತ್ತು ನಾವು ತುಂಬಾ ಚಿಕ್ಕದಾಗಿ ಮಾಡ್ತೇವೆ, ಆದ್ರೆ ಹಿಂದೆ ದ್ವಾಪರ ಯುಗದಲ್ಲಿ ಅಷ್ಟು ದೊಡ್ಡ ರೀತಿಯಲ್ಲಿ ಎಷ್ಟೋ ತುಂಬಾ ಇದಿದೆ, ಡೀಟೇಲ್ಸ್ ಇದೆ, ಅದೆಲ್ಲ ಮುಗಿಸಿ ಮಾಡ್ತಾ ಇದೆ. ಪಂಚರಾತ್ರ ವಿಧಿ ಅಂತ ಹೇಳ್ತಾರೆ. ಸೊ ಕಲಿಯುಗದಲ್ಲಿ ಅದೆಲ್ಲ ಆಗೋದಿಲ್ಲ. ಕಲಿಯುಗದಲ್ಲಿ ನಾಮ ಮಾತ್ರೇಣ, ಈ ನಾಮದಿಂದ ಮಾತ್ರ ಕೃಷ್ಣ ನಾಮ. ಇವಾಗ ನಾವು ಹೇಳ್ತಾ ಇದ್ವಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಇದರಿಂದ ನಾವು ಕೃಷ್ಣನ ಆಶ್ರಯಿಸಬಹುದು. ನಾವು ಕೃಷ್ಣನ ಆಶ್ರಯಿಸಿ ಕೃಷ್ಣನ ತೃಪ್ತಿ ಪಡಿಸಬಹುದು ನಾವು. ಸುಲಭವಾದ ಮಾರ್ಗ. ಆದ್ರೆ ಈ ಸುಲಭವಾದ ಮಾರ್ಗ ಯಾರು ಮಾಡ್ತಾರೆ? ತುಂಬಾ ಬುದ್ಧಿವಂತರು ಮಾಡ್ತಾರೆ. ಅದು ಕೂಡ ಭಾಗವತದಲ್ಲಿ ಕೃಷ್ಣ ವರ್ಣಂ ತ್ರಿಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಶ್ವಂ ಯಜ್ಞೈ ಸಂಕೀರ್ತನ ಪ್ರಾಯರ್ ಯಜಂತಿ ಸುಮೇಧಸಃ. ಭಾಗವತದಲ್ಲಿ ಹೇಳಿದೆ, ಈ ಸಂಕೀರ್ತನ ಯಜ್ಞ, ಈ ಭಗವಂತ ನಾಮವನ್ನು ಹೇಳುವನ್ನು ಯಾರು ಮಾಡ್ತಾರೆ ಅಂದ್ರೆ ತುಂಬಾ ಬುದ್ಧಿ ಇರೋರು ಮಾಡ್ತಾರೆ. ಸುಮೇಧ, ಮೇಧ ಅಂದ್ರೆ ಮೆದುಳು, ಸುಮೇಧ ಅಂದ್ರೆ ತುಂಬಾ ಒಳ್ಳೆ ಮೆದುಳು. ಯಾರು ತುಂಬಾ ಒಳ್ಳೆ ಮೆದುಳು ಇದೆ ಅವರು ಈ ಕಲಿಯುಗದಲ್ಲಿ ಕೃಷ್ಣನನ್ನು ತನ್ನ ನಾಮದಿಂದ ಪೂಜಿಸ್ತಾರೆ ಅಂತ ಅಲ್ಲಿ ಹೇಳಿದೆ. ನಮಗೆ ಎಲ್ಲರಿಗೂ ದಯವಿಟ್ಟು ಈ ಒಂದು ಹರೇ ಕೃಷ್ಣ ಮಂತ್ರವನ್ನು ಸ್ವೀಕರಿಸಿ ಇದನ್ನು ಜಪಿಸಿ. ಇದಕ್ಕೇನು ಯಾರಿಗಾರು ಹಣ ಕೊಡ್ಬೇಕಾಗಿಲ್ಲ, ಇನ್ನೇನಾದ್ರೂ ನಾವು ಏನು ಮಾಡ್ಬೇಕಾಗಿಲ್ಲ. ಬೇರೆ ಬೇರೆ ಪೂಜೆಗಳು ಅಂದ್ರೆ ಈ ದೋಷ ಆ ದೋಷ ನಿವಾರಿಸ್ಬೇಕಾದ್ರೆ ಎಷ್ಟೋ ಖರ್ಚಾಗುತ್ತೆ. ಈ ಹರೇ ಕೃಷ್ಣ ಮಂತ್ರ ಜಪಿಸೋದಕ್ಕೆ ಏನೂ ಖರ್ಚಿಲ್ಲ. ಚಕ್ರಮ ಅವರು ಕೊಟ್ಟಿರೋದು ತುಂಬಾ ಸುಲಭವಾದ ಮಾರ್ಗ. ಭಗವಂತ ನಾಮವನ್ನು ಜಪಿಸೋದು, ಕೀರ್ತನೆ ಮಾಡೋದು, ಆಮೇಲೆ ಭಗವಂತನ ಅರ್ಪಣೆ ಮಾಡಿದ್ರೆ ಪ್ರಸಾದಗಳು ರುಚಿ ರುಚಿಗೆಲ್ಲೋದು ಸ್ವೀಕಾರ. ಏನು ಕಷ್ಟ ಇಲ್ಲ, ತುಂಬಾ ಸುಲಭವಾದ ಮಾರ್ಗ. ಈ ವರ್ಷ ನಮಗೆ ಭಜನೆ ಮಾಡ್ತಾ ಇದ್ದೇವರೆಲ್ಲ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಸೊ ಇದರ ಒಂದು ಲಾಭವನ್ನು ಪಡ್ಕೊಳ್ಳೋಣ. ಇದಾದ್ಮೇಲೆ ಇಂದ್ರನಿಗೆ ಗೊತ್ತಾಗುತ್ತೆ, ಸೊ ನಾನೇನ್ ಮಾಡಿದೆ, ನಾನು ಮಾಡಿ ತಪ್ಪಾಯ್ತಾ, ಪರಮಪುರುಷ ಕೃಷ್ಣನನ್ನು ಸಾಧಾರಣ ವ್ಯಕ್ತಿಯಾಗಿ ಭಾವಿಸಿ ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಇಂದ್ರನು ನೆಲೆಸ್ತಾನೆ. ಆ ಮಳೆಯನ್ನು ನೆಲೆಸಿ ಮತ್ತೆ ಕೃಷ್ಣ ಹತ್ರ ಬರೋದು ಕೂಡ ಮುಖ ತೋರಿಸ್ಲಿಕ್ಕೂ ಆಗೋದು ಇಂದ್ರನಿಗೆ. ಹೇಗೆ ಇದು ಮುಖ ನಮಗೂ ಅನ್ಸುತ್ತೆ, ಯಾವಾಗ ಕೆಲಸ ಮಾಡಿದ್ರೆ ಆ ಮುಖವನ್ನು ತೋರ್ಸಕ. ಆ ರೀತಿ ಇಂದ್ರನು ಕೂಡ ಹೇಗೆ ಕೃಷ್ಣನನ್ನು ಹೇಗೋ ಮತ್ತೆ ಕೃಷ್ಣನು ಬಂದು ಸುರಭಿ
ಒಂದು ದಾಸು ಅವರ ಜೊತೆಗೆ ಬಂದು ಕೃಷ್ಣನ ಹತ್ರ ಇದು ಕೇಳ್ತಾನೆ, ನನಗೆ ಕ್ಷಮಿಸಿ, ನನಗೆ ನನ್ನ ತಪ್ಪಾಯ್ತು, ನಾನು ಅಹಂಕಾರದಲ್ಲಿ ನನ್ನ ಒಂದು ತಾತ್ಕಾಲಿಕವಾಗಿ ಇರುವ ಸ್ಥಿತಿಯಲ್ಲಿ ನಾನೇ ಒಬ್ಬ ದೊಡ್ಡ ವ್ಯಕ್ತಿ ಅಂದ್ಕೊಂಡು ಈ ರೀತಿ ಮಾಡಿದೆ, ನಾನು ಒಬ್ಬ ಮೂರ್ಖ, ನಾನು ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಇಂದ್ರದೇವ ಬಂದು ಕೇಳ್ಕೊಳ್ತಾರೆ ಕೃಷ್ಣ ಮತ್ತೆ ಇಂದ್ರದೇವಕ್ಕೆ ಕ್ಷಮಿಸಿ, ಮತ್ತೆ ಹೀಗೆ ಮಾಡಬೇಡಿ, ಹೀಗೆ ಮಾಡಬೇಡಿ ಅಂದ್ರೆ ನೀವು ನಿಮ್ಮ ಸ್ಥಾನವನ್ನು ಅರ್ಥ ಮಾಡ್ಕೊಂಡು ನಿಮ್ಮ ಸ್ಥಿತಿಯನ್ನು ಅರ್ಥ ಮಾಡಿ. ಪ್ರತಿಯೊಬ್ಬರು ನಾವು ನಮ್ಮ ಸ್ಥಾನವನ್ನು ಅರ್ಥ ಮಾಡ್ಕೊಂಡ್ರೆ ನಾವು ನಿತ್ಯವಾಗಿ ಕೃಷ್ಣನ ಸೇವಕರು. ಆ ಸ್ಥಿತಿಯಲ್ಲಿ ನಾವು ಸ್ಥಾನದಲ್ಲಿದ್ರೆ ನಾವು ಅನಾವಶ್ಯಕವಾಗಿ ಈ ರೀತಿಯ ಒಂದು ಅಹಂಕಾರವಾದ ಇದಕ್ಕೆ ನಾವು ಒಳಗಾಗ್ತದೆ. ಹರೇ ಕೃಷ್ಣ. अभिलाष बाबू गगन अभिलाष